ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಸ್ತುತ ಕೊರೋನಾದ ಮೂರನೇ ಅಲೆ ಭೀತಿ ಶುರುವಾಗುವ ಎಲ್ಲ ಲಕ್ಷಣಗಳು ಇನ್ನೇನು ದೂರವಿಲ್ಲ. ಯಾಕೆಂದ್ರೆ ಮುನ್ನೆಚ್ಚರಿಕೆ ವಹಿಸಿಕೊಂಡು ಕೆಲಸ ಮಾಡಬೇಕಾಗಿರುವ ಮಂಗಳೂರಿನ ವೆನ್ಲಾಕ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಇದೀಗ ಮತ್ತೆ ಕೊರೋನಾ ಸೋಂಕು ಹರಡುವ ಭೀತಿ ಎದುರಾಗುತ್ತಿದೆ. ವೆನ್ಲಾಕ್ ಆಸ್ಪತ್ರೆಯನ್ನ ಒಳ ಪ್ರವೇಶಿಸುವ ಬಲಭಾಗದಲ್ಲಿ ಕೊರೋನಾ ಪರೀಕ್ಷೆ ಒಳಗಾಗುವುದಿದ್ದಲ್ಲಿ ಹೆಸರು ನೋಂದಾಯಿಸುವ ಕೌಂಟರ್ ಅನ್ನ ಇಡಲಾಗಿತ್ತು. ಈ ಹಿಂದೆ ಇದರ ಒಳಗೆ ಆಸ್ಪತ್ರೆಯ ಸಿಬ್ಬಂದಿ ಕುಳಿತು ಮೈಕ್ ಮೂಲಕ ಮಾತನಾಡಲು ಸ್ಪೀಕರ್ ಅಳವಡಿಕೆ ಮಾಡಲಾಗಿತ್ತು. ಆದರೆ ಇದೀಗ ಅದರ ಬದಲು ಹೊರಭಾಗದಲ್ಲೇ ಕುಳಿತುಕೊಳ್ಳಲು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇದು ಸುರಕ್ಷತೆಯ ದೃಷ್ಟಿಯಿಂದ ಸರಿಯಲ್ಲ ಎಂದು ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಆಸ್ಪತ್ರೆಯಲ್ಲಿ ಎಲ್ಲೂ ಕೂಡ ಹೊರರೋಗಿ ವಿಭಾಗದ ಸರತಿ ಸಾಲಿನಲ್ಲೂ ಸಾಮಾಜಿಕ ಅಂತರ ಕಂಡುಬರುತ್ತಿಲ್ಲ. ಇದು ಸಾರ್ವಜನಿಕರಲ್ಲಿ ಆತಂಕವನ್ನ ಹೆಚ್ಚಿಸಿದೆ.